ಕಾಂಗ್ರೆಸ್ ನಿರಂತರವಾಗಿ ದೇಶದ್ರೋಹಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಕಾಶ್ಮೀರ ನಮ್ಮದು, ಕಾಶ್ಮೀರದಲ್ಲಿ ನಮ್ಮೆಲ್ಲರಿಗೂ ಕೂಡ ಉಳಿದ ರಾಜ್ಯದಂತೆ ಬದುಕುವಂತ ಹಕ್ಕಿದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಮೊದಲೇ ಹೇಳಬೇಕಾಗಿತ್ತು, ನೀವು ಹೇಳಿಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ ಈ ವಿಧಿಯನ್ನ ರದ್ದು ಮಾಡಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಹೇಳಿಕೆ ಕೊಡುವಂಥದ್ದನ್ನು ಅವತ್ತು ರಾಹುಲ್ ಗಾಂಧಿ ಅವರು ಮಾಡಿದ್ರು, ಟ್ವೀಟ್ ಮಾಡಿದ್ರು. ಇದೇ ಟ್ವೀಟ್ ಅನ್ನು ಪಾಕಿಸ್ತಾನ ಪ್ರಸ್ತಾಪ ಮಾಡಿತ್ತು. ಮೊನ್ನೆ ಫೆಬ್ರವರಿಯಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಕಾಶ್ಮೀರವನ್ನ ಪಾಕಿಸ್ತಾನದ ಭಾಗ ಅಂತ ರಾಹುಲ್ ಗಾಂಧಿ ಅವರು ತೋರಿಸಿದ್ರು. ಅಂದ್ರೆ ನಿಮ್ಮ ಉದ್ದೇಶ ಏನಿದೆ? ಕಾಂಗ್ರೆಸ್ ಪಕ್ಷದ ಉದ್ದೇಶ ಏನು? ಕೇವಲ ದೆಹಲಿಯ ಕುರ್ಚಿಯನ್ನು ಹಿಡಿಯೋದಕ್ಕಾಗಿ ದೇಶದ ಯಾವುದೇ ಭಾಗವನ್ನ ನೀವು ಬಿಟ್ಟುಕೊಡ್ತೀರಿ ಅನ್ನುವಂಥ ಮಟ್ಟಕ್ಕೆ, ಆ ಕೆಳಮಟ್ಟಕ್ಕೆ ನೀವು ನಿಮ್ಮ ಪಕ್ಷ ಇಳಿದಿದೆ. ನಿಮ್ದು ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲ, ನಿಮ್ದು ದೇಶ ವಿರೋಧಿ ಕಾಂಗ್ರೆಸ್ ಅನ್ನುವಂಥದ್ದು ಇವತ್ತು ಸಾಬೀತಾಗ್ತಾ ಇದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಖಂಡಿತವಾಗಿ ದಿಗ್ವಿಜಯ ಸಿಂಗ್ ಅವರ ಮೇಲೆ ದೇಶದ್ರೋಹದ ಕೇಸನ್ನು ದಾಖಲು ಮಾಡಬೇಕು. ಕಾಂಗ್ರೆಸ್ ಪಕ್ಷ ಈ ಹೇಳಿಕೆಗೆ ಅವರ ನಿಲುವು ಅಲ್ಲ ಅಂದ್ರೆ ತಕ್ಷಣ ದಿಗ್ವಿಜಯ ಸಿಂಗ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕನ್ನುವಂಥ ಆಗ್ರಹವನ್ನ ನಾನು ಸೋನಿಯಾ ಗಾಂಧಿ ಅವರಿಗೆ ಮಾಡ್ತಾ ಇದ್ದೀನಿ. ಸೋನಿಯಾ ಗಾಂಧಿ ಅವರಿಗೆ ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ಮ ನಿಲುವೇನು? ಕಾಶ್ಮೀರದ ಬಗ್ಗೆ ನಿಮ್ಮ ನಿಲುವೇನು ಅನ್ನುವಂಥದ್ದನ್ನು ನೀವು ಸ್ಪಷ್ಟ ಮಾಡಬೇಕು. ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಗೃಹ ಇಲಾಖೆ ಇವತ್ತು ದಿಗ್ವಿಜಯ ಸಿಂಗ್ ಅವರ ಮೇಲೆ ದೇಶದ್ರೋಹದ ಕೇಸನ್ನು ದಾಖಲು ಮಾಡಬೇಕನ್ನುವಂಥ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿರುವಂಥ ಕಾಂಗ್ರೆಸ್ ಪಾರ್ಟಿ ಮಾನಸಿಕ ಸ್ಥೀಮಿತವನ್ನು ಕಳ್ಕೊಂಡಿದೆ. ಕಾಂಗ್ರೆಸ್ಸಿನ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆ ಅದು ದೇಶದ್ರೋಹದ್ದು ಅನ್ನುವಂಥದ್ದು ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಕಾಶ್ಮೀರದ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ. ದೇಶ ವಿಭಜನೆಯ ಸಂದರ್ಭದಲ್ಲಿ ಲಕ್ಷಾಂತರ ಜನ ಹಿಂದೂಗಳ ಮಾರಣ ಹೋಮ ಆಯಿತು. ಅವತ್ತು ನೆಹರು ಮೌನವಾಗಿದ್ರು. ಕಾಶ್ಮೀರ ಪಂಡಿತರನ್ನ ಕಾಶ್ಮೀರದಿಂದ ಓಡಿಸಲಾಯಿತು, ಹತ್ಯೆ ಮಾಡಲಾಯಿತು, ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಲಾಯಿತು. ಅವತ್ತು ಕಾಂಗ್ರೆಸ್ ಸುಮ್ಮನಾಗಿತ್ತು, ಬೆಂಬಲ ಕೊಡ್ತು. ಕಾಶ್ಮೀರದಲ್ಲಿ ಸೈನಿಕರಿಗೆ ಅನ್ಯಾಯ ಮಾಡುವಂಥದ್ದನ್ನ, ಅತ್ಯಾಚಾರ ಮಾಡುವಂಥದ್ದನ್ನ, ಸೈನಿಕರ ಮೇಲೆ ದೌರ್ಜನ್ಯ ಮಾಡುವಂಥದ್ದನ್ನ ಕಾಂಗ್ರೆಸ್ ನೋಡ್ತಾ ಕೂಡ್ತು. ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಚಕಾರ ಎತ್ತಿಲ್ಲ. ಇಷ್ಟಕ್ಕೆಲ್ಲ ಕಾರಣ 370ನೇ ವಿಧಿ ಅನ್ನುವಂಥದ್ದನ್ನ ಇಡೀ ದೇಶ ಕೂಗ್ತಾ ಇತ್ತು. ಆದರೆ ಕಾಂಗ್ರೆಸ್ಗೆ ಕಿವಿ ಕೇಳಲಿಲ್ಲ. ನರೇಂದ್ರ ಮೋದಿಯವರ ಸರ್ಕಾರ, ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ದೇಶಕ್ಕೆ ಬೇಕಾಗಿರುವಂತ, ಕಾಶ್ಮೀರಕ್ಕೆ ಬೇಕಾಗಿರುವಂತ, ಕಾಶ್ಮೀರ ನಮ್ಮದು ಅಂತ ಹೇಳ್ತಾ ಇರುವಂತ 370ನೇ ವಿಧಿಯನ್ನ ರದ್ದು ಮಾಡಿದ್ರು. ಇವತ್ತು ಕಾಶ್ಮೀರ ಶಾಂತಿಯುತವಾಗಿದೆ. ಕಾಶ್ಮೀರದಲ್ಲಿ ಜನಜೀವನ ಸಾಮಾನ್ಯ ಬರ್ತಾ ಇದೆ. ಕಾಂಗ್ರೆಸ್ಸಿನ ಮುಖಂಡರಾದಂಥ ರಾಜ್ಯಸಭಾ ಸದಸ್ಯರೂ ಆಗಿರುವಂಥ ದಿಗ್ವಿಜಯ್ ಸಿಂಗ್ ಅವರು, ಒಬ್ಬ ಹಿರಿಯ ನಾಯಕರವರು, ಕ್ಲಬ್ ಹೌಸಿನ ಸಂದರ್ಶನದಲ್ಲಿ ಕಾಂಗ್ರೆಸ್ ಮತ್ತೆ ದೇಶದಲ್ಲಿ ಆಡಳಿತಕ್ಕೆ ಬಂದ್ರೆ 370ನೇ ವಿಧಿಯನ್ನ ಮರುಸ್ಥಾಪನೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಹೇಳಿಕೆನೋ ಅಥವಾ ಅವರ ವೈಯಕ್ತಿಕ ಹೇಳಿಕೆನೋ ಅನ್ನುವಂಥದ್ದನ್ನ ಕಾಂಗ್ರೆಸ್ ಸ್ಪಷ್ಟ ಮಾಡಬೇಕು. ಅವರ ವೈಯಕ್ತಿಕ ಹೇಳಿಕೆ ಆದರೆ ತಕ್ಷಣ ದಿಗ್ವಿಜಯ್ ಸಿಂಗ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು.